ಸೇವಾ ಭಾರತಿ ಮಂಗಳೂರಿದರ ಪ್ರಕಲ್ಪವಾದ ಅನಂತ ಸೌಖ್ಯದ ವತಿಯಿಂದ ಕೆಎಂಸಿ ಆಸ್ಪತ್ರೆ ಮಂಗಳೂರಿವರ ಸಹಯೋಗದೊಂದಿಗೆ ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲಾ ವಠಾರದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷೆ ಹಾಗೂ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಕೆಎಂಸಿ ಆಸ್ಪತ್ರೆಯ ಮೂಳೆ ಶಸ್ತ್ರಚಿಕಿತ್ಸಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಆರ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಮೂಳೆಗಳ ಸವೆತದ ಕಾರಣ ಮತ್ತು ಪರಿಹಾರಗಳನ್ನು ತಿಳಿಸಿದರು. ಸಾರ್ವಜನಿಕರು ಇದನ್ನು ನಿರ್ಲಕ್ಷಿಸದಂತೆ ಮನವಿಯನ್ನ ಮಾಡಿದರು. ಇದು ಕುಂಭದ ಒಂದು ಸಣ್ಣ ಇದರದ್ದು ನಿಮಗೆ ಕಟ್ ಮಾಡಲಿಕ್ಕೆ ಆಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಉಂಟು ನೋಡಿ, ಈಸಿ ಕಟ್ ಮಾಡಲಿಕ್ಕೆ. ಯಾಕೆ ಹೇಳಿ, ಟೊಳ್ಳಾಗಿದೆ ಅದರಿಂದಾಗಿ. ಹಾಗೆ ಈ ಪೋರ್ಷನ್ ನಮ್ಮ ಎಲ್ಲ ಎಲುಬುಗಳು ಟೊಳ್ಳಾಗುವಾಗ ಈ ಪೋರ್ಷನಲ್ಲಿ ಜಾಸ್ತಿ ಟೊಳ್ಳಾಗ್ತದೆ, ಕಶೇರುಕದಲ್ಲಿ ಟೊಳ್ಳು ಜಾಸ್ತಿ ಆಗ್ತದೆ. ಹಾಗೇನಾಗ್ತದೆ, ನಾವು ಜಸ್ಟ್ ಕಾಲು ಸ್ಲಿಪ್ ಆದಾಗ ಟಕ್ಕಂತ ಬೀಳುವಾಗ ಇಲ್ಲಿ ಫ್ರ್ಯಾಕ್ಚರ್ ಆಗ್ತದೆ. ಸೊ ನಿಜವಾಗಿ ಕೆಲವೊಮ್ಮೆ ಫ್ರ್ಯಾಕ್ಚರ್ ಆಗಿ ಜನ ಬೀಳ್ತಾರೆ, ಕೆಲವೊಮ್ಮೆ ಬಿದ್ದಾಗ ಫ್ರ್ಯಾಕ್ಚರ್ ಆಗ್ತದೆ. ಯಾವುದು ಫಸ್ಟ್ ಆಗಿದೆ ಅಂತ ಹೇಳಲಿಕ್ಕಾಗುತ್ತೆ. ಸೊ ಅದಕ್ಕೆ ಮೂಲ ಕಾರಣ ಬೀಳುವುದಕ್ಕಿಂತ ಜಾಸ್ತಿ ಎಲುಬು ಟೊಳ್ಳಾಗಿದೆ. ಹಾಗಾದರೆ ಯಾಕೆ ನಮಗೆ ಅದು ಗೊತ್ತಾಗೋದಿಲ್ವಾ? ಎಲುಬು ಟೊಳ್ಳಾಗಿದ್ದು ನಮಗೆ ಗೊತ್ತಾಗುತ್ತಾ ಇಲ್ವಾ? ಈ ಯಾವುದೇ ಒಂದು ಕಾಯಿಲೆಗೆ ಏನಿರ್ತದೆ, ಯೂಶ್ವಲಿ ಕೆಲವೊಂದು ಚಿಹ್ನೆಗಳಿರ್ತವೆ. ಈಗ ಇನ್ಫೆಕ್ಷನ್ ಆದರೆ ಜ್ವರ ಬರ್ತದೆ, ಹೌದಲ್ಲ? ಜ್ವರ ಮಸ್ತು ತುಂಬ ಕಾಯಿಲೆಗೆ ಚಿಹ್ನೆ ಆಗಿರ್ತದೆ, ಬಟ್ ಇನ್ಫೆಕ್ಷನ್ ಆದರೆ ಯೂಶ್ವಲಿ ಜ್ವರ ಬರಲ್ಲ. ಕೆಎಂಸಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಪ್ರೀತಮ್ ಸಾಲ್ಯಾನ್, ಡಾಕ್ಟರ್ ಕ್ಷಿತೀಜ್, ಡಾಕ್ಟರ್ ಸಮಕ್ಷ, ಸೇವಾ ಭಾರತಿ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಕೋಶಾಧಿಕಾರಿ ವಿನೋದ್ ಶೆಟ್ಟಿ ಉಪಸ್ಥಿತರಿದ್ದರು. ಡಾಕ್ಟರ್ ಕೆಆರ್ ಕಾಮತ್ ಹಾಗೂ ಕೆಎಂಸಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ವೈದ್ಯರು ಹಾಗೂ ಅವರ ತಂಡ ಶಿಬಿರವನ್ನು ನಡೆಸಿಕೊಟ್ರು. ಅನಂತರ ಸೌಖ್ಯದ ಸಂಚಾಲಕರಾದ ಉಮೇಶ್ ಶೆಣೆಯವರು ಶಿಬಿರದ ಉಸ್ತುವಾರಿಯನ್ನ ವಹಿಸಿದ್ರು. ಸೇವಾ ಭಾರತಿ ಸಂಸ್ಥೆಯ ವಿಶ್ವಸ್ತರು, ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು, ಚೇತನ ಶಾಲಾ ಸಿಬ್ಬಂದಿಗಳು ಶಿಬಿರ ನಡೆಸುವುದರಲ್ಲಿ ಸಹಕಾರವನ್ನು ನೀಡಿದರು. ಒಟ್ಟು 116 ಮಂದಿ ಹಿರಿಯ ನಾಗರಿಕರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.